ನೆಕ್ಸ್ಟ್ ಏನಾಗಿದೆ, ಈ ಊರೊಳಗಡೆ ಇರೋ ಶೆಡ್ ತೆಗಿಯೋವರೆಗೂ ನಾನು ತೆಗಿಯಲ್ಲ ಅಂತ ಇನ್ನೊಬ್ರು ಬೇಲಿ ಹಾಕೊಂಡಿದ್ದಾರೆ, ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅಂತ ಬೇಲಿ ಹಾಕೊಂಡ್ಬಿಟ್ಟು ಟ್ರೆಂಚ್ ಹೋಗ್ಕೊಂಡಿದ್ದಾರೆ. ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ವಡವನಘಟ್ಟ ಪಂಚಾಯಿತಿಗೆ ಸೇರಿದ ಮಲ್ಲದೇವನಹಳ್ಳಿ ಗ್ರಾಮಕ್ಕೆ ಶಾಸಕರ ಅನುದಾನದಲ್ಲಿ ಸಿಸಿ ರಸ್ತೆ ಮಂಜೂರು ಆಗಿದ್ದು, ಗುತ್ತಿಗೆದಾರರು ಕೆಲಸ ಮಾಡಲು ಬಂದಾಗ ಸಿಸಿ ರಸ್ತೆ ಕಾಮಗಾರಿ ಮಾಡುವ ರಸ್ತೆಗೆ ಅಡ್ಡಲಾಗಿ ಸಿಸಿ ರಸ್ತೆಯನ್ನು ನಿರ್ಮಿಸಲು ಅಡ್ಡಿಯಾಗುವಂತೆ ಅಕ್ರಮವಾಗಿ ಕೆಲವು ಬಲಾಢ್ಯರು ಕಾಯಿ ಶೆಡ್ಗಳನ್ನು ನಿರ್ಮಿಸಿದ್ದು, ಈ ಸಂಬಂಧ ಗ್ರಾಮದ ಪಂಚಾಯಿತಿದಾರರು ಸೇರಿ ಅಕ್ರಮವಾಗಿ ಶೆಡ್ ನಿರ್ಮಿಸಿರುವ ಮನೆಯ ಮಾಲೀಕರನ್ನು ಕರೆಯಿಸಿ ಮಾತನಾಡಿಸಿದಾಗ ಅಕ್ರಮವಾಗಿ ನಿರ್ಮಿಸಿರುವವರು ಒಪ್ಪಿಕೊಂಡು ತೆರವುಗೊಳಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದರು. ಆದರೆ 15 ದಿನ ಕಳೆದರೂ ತೆರವುಗೊಳಿಸದೆ ಇರುವುದರಿಂದ ಸಂಬಂಧಪಟ್ಟ ವಡವನಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಬಂಧಪಟ್ಟ ಮನೆಗಳ ಮಾಲೀಕರಿಗೆ ನೋಟಿಸು ನೀಡಿದ್ದು, ಅಕ್ರಮವಾಗಿ ನಿರ್ಮಿಸುವವರಿಗೆ ನೋಟಿಸ್ ನೀಡಿದ್ದರೂ ಇದ್ಯಾವುದಕ್ಕೂ ಜಗ್ಗದೆ ದರ್ಪ ತೋರಿಸಿರುವುದರ ವಿರುದ್ಧ ತುರುವೇಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಠಾಣೆಯ ಮುಖ್ಯಸ್ಥರಾದ ಕೇಶವಮೂರ್ತಿರವರು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ನಿರ್ಮಿಸಿರುವುದನ್ನು ಕರೆದು ಸೂಕ್ತ ಕಾನೂನು ನಿರ್ದೇಶನ ಮತ್ತು ಮಾಹಿತಿಯನ್ನು ನೀಡಿದ ನಂತರ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಿದವರು ನಾವು ಇದನ್ನು ತೆರವು ಮಾಡುತ್ತೇವೆ ಎಂದು ಒಪ್ಪಿಕೊಂಡರು. ಅಧಿಕಾರಿಗಳು ಮರಳಿ ಠಾಣೆಗೆ ಹೋಗುವಷ್ಟರಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ಶೆಡ್ಗಳನ್ನು ತೆರವು ಮಾಡದೆ ಮತ್ತೆ ಅಧಿಕಾರಿಗಳಿಗೆ ಕಾನೂನು ವಿರುದ್ಧವಾಗಿ ನಡೆದುಕೊಂಡ ಇವರ ಕ್ರಮಗಳನ್ನು ಸಾರ್ವಜನಿಕರು ಖಂಡಿಸಿದ್ದಾರೆ. ಈ ರಸ್ತೆಯು ಗ್ರಾಮಸ್ಥರು ತಮ್ಮ ತಮ್ಮ ಜಮೀನುಗಳಿಗೆ ಜಾನುವಾರುಗಳನ್ನು ಹೊಡೆದುಕೊಂಡು ಹೋಗುವಂತಹ ನಕಾಶೆ ರಸ್ತೆಯಾಗಿದ್ದು, ಈ ಬಲಾಢ್ಯರ ಉಪಟಳದಿಂದ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಈ ಸಂಬಂಧ ತುರುವೇಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಲಕ್ಷ್ಮಣ, ತಿಮ್ಮಯ್ಯ, ಶ್ರೀನಿವಾಸ್, ಮಂಜು, ರಾಮ, ಚಂದ್ರ, ಗಿರೀಶ್, ಲೋಕೇಶ್, ತಿಮ್ಮಪ್ಪ, ರಾಮಮೂರ್ತಿ, ರಾಜಣ್ಣ, ವೆಂಕಟರಾಮ್, ನಾಗರಾಜ್, ಶಾರದಮ್ಮ, ಸಾವಿತ್ರಮ್ಮ, ರಾಧಮ್ಮ, ಹೊನ್ನಮ್ಮ, ಕಲಾವತಿ, ರಾಧಾ, ಹೇಮಾವತಿ, ಕಾವ್ಯ, ಸುಂದರಮ್ಮ, ಲಕ್ಷ್ಮಮ್ಮ, ಗಂಗಮ್ಮ, ಪ್ರೇಮ, ಲತಾ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಜಾಸ್ತಿ ಕಟ್ಕೊಂಡಿದ್ದಾರೆ. ಅವ್ರಿಗೆ ಗ್ರಾಮಸ್ಥರು ಎಲ್ಲ ಕೂತ್ಕೊಂಡು ಮನೆ ಕಟ್ಟಿಲ್ಲ, ಯಾರು ಮನೆ ಕಟ್ಟಂತವ್ರು ಯಾರೋ ಕಾಯಿ ಶೆಡ್ಡು, ಎಮ್ಮೆ ಶೆಡ್ಡು, ದನಿ ಶೆಡ್ಡು ಮಾಡ್ಕೊಂಡಿದ್ದಾರೆ. ಗ್ರಾಮಸ್ಥರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ರು, ತೆರವು ಕಳಿಸ್ಬಿಡಿ, ಕೆಲಸ ಬಂದಿದೆ 55 ವರ್ಷಕ್ಕೆ ಇವತ್ತು ನಮ್ಮೂರಿಗೆ ಕೆಲಸ ಬಂದಿದೆ, ಮಾಡಿಸ್ಕೊಳ್ಳೋಣ, ರಸ್ತೆಗಳು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಯ್ತು ತೀರ್ಮಾನ ಮಾಡಿ ಎಲ್ಲರಿಗೂ ಎರಡು ಅಡಿ ಆದಿತ್ಯ ಕೊಟ್ಟಿದೆ. 2 ಅಡಿ ಏನಾರ ಕಟ್ಕೊಂಡಿದೆ, ಇರಲಿ ಬಿಡಿ, ಕೀಳ್ಬಿಡಿ ಅಂತ ಎಲ್ಲರೂ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಒಪ್ಪಿ ಸೈನು ಹಾಕಿದ್ದಾರೆ, ಇಡೀ ಗ್ರಾಮನೇ ಕೂತ್ಕೊಂಡು. 15 ದಿವಸ ಟೈಮ್ ಕೊಟ್ಟಿದ್ದಾರೆ. 15 ದಿವಸ ಆದರೂ ತೆರವುಗೊಳಿಸ್ಕೊಂಡಿಲ್ಲ ಆಯಿತಾ. ಅದಾದಮೇಲೆ ನಾವು ನಿಮ್ಮ PDOಗೆ ಅರ್ಜಿ ಕೊಟ್ಟು ಅವ್ರಿಗೂ ಬಂದು ಊರಲ್ಲಿ ಮಂಜೂರು ಮಾಡಿ ಎಲ್ಲ ಮಾಡಿದ್ರು, ಮಾತಾಡಿದ್ರು, ಹೋಗಿ ಹೇಳಿದ್ರು. ಅವ್ರು ಹೇಳಿದ್ದು ತೆರವುಗೊಳಿಸಿಲ್ಲ. ಅವರು ನೋಟಿಸ್ ಕೊಟ್ಟರು ತೆರವುಗೊಳಿಸ್ಕೊಂಡಿಲ್ಲ. ಈಗ ಬಂದಿರೋ ಕೆಲಸ ಏನಾಗಿದೆ, ವಾಪಸ್ ಹೋಗ್ತೇನೆ, ಕಾಂಟ್ರಾಕ್ಟರ ನಾನು ವಾಪಸ್ ಹೋಗ್ತೀನಿ ಅಂತ ಇದ್ದಾನೆ. ದಯವಿಟ್ಟು ನಮ್ಮ ಊರು ಜನಗಳಿಗೋಸ್ಕರ ನೀವು ದಯವಿಟ್ಟು ಊರಿಗೆ ಗ್ರಾಮ ಬಂದು, ಆಮೇಲೆ ಅದೊಂದಾಯಿತು. ನೆಕ್ಸ್ಟ್ ಏನಾಗಿದೆ, ಈ ಊರೊಳಗಡೆ ಇರೋ ಶೆಡ್ ತೆಗಿಯೋವರೆಗೂ ನಾನು ತೆಗಿಯಲ್ಲ ಅಂತ ಇನ್ನೊಬ್ರು ಬೇಲಿ ಹಾಕೊಂಡಿದ್ದಾರೆ, ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ತೆಗಿಸ್ತೀನಿ ಅಂತ ಬೇಲಿ ಹಾಕೊಂಡ್ಬಿಟ್ಟು ಟ್ರೆಂಚ್ ಹೋಗ್ಕೊಂಡಿದ್ದಾರೆ. ತೆಗ್ಸಿ ನಾನು ತೆಗಿತೀನಿ, ಸ್ಟಾರ್ಟ್ ಪಾಯಿಂಟ್ ಅಲ್ಲಿಂದ ಇಲ್ಲಿಂದ ಅವರು ರೋಡ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾರು ಸಿಗ್ತಾರೆ ಅಲ್ಲಿಂದ ತೆಗಿಸ್ತಾ ಹೋಗುದು. ಅದೇ ಅದೆಲ್ಲ ಬರೋಣ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾರಿದ್ದಾರೆ ಫಸ್ಟ್, ಆಮೇಲೆ ಕೊನೆಯಲ್ಲಿ ತೆಗಿಸಿದ್ರೆ ನಡೆಯಲ್ಲ. ದಯವಿಟ್ಟು ನೀವು ಪೊಲೀಸು ಬರ್ತಾರೆ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ ಸರ್, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ಅವರು ಒಂದು ಶನಿವಾರ ಬರ್ಬೇಕು.